ದೀಪಾವಳಿಯಾಗಿ 3 ದಿನ ಮಾತ್ರ ಕಳೆದಿತ್ತು. ಪ್ರೇಮ್ನ ತನ್ನ ಮಗನ ಮನೆಗೆ ಭೇಟಿ ಕೊಡಲು ಬಂದಿದ್ದಾನೆ. ಆದರೆ ಮನೆಯಲ್ಲಿ ನಡೆದ ಆ ಘಟನೆಯನ್ನು ಕಂಡು ಓಡೋಡಿ ಹೋಗಿ ಪೊಲೀಸರಿಗೆ ತಿಳಿಸಿದ್ದಾನೆ. ಪೊಲೀಸರು ಅವನ ಮಾತನ್ನ ಕೇಳಿ ಆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾಗೂ ಸುತ್ತಮುತ್ತ 100 ಜನ ಸೇರಿಕೊಂಡು ಬಿಟ್ಟಿದ್ದರು. ಆ ಗುಂಪನ್ನ ಚದುರಿಸಿ ಆ ಮನೆಯ ಒಳಗೆ ಹೋಗಿ ನೋಡಿದಾಗ ಪೊಲೀಸರೇ ದಂಗಾಗಿ ಹೋಗಿದ್ದರು. ಅದರಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಮೂರ್ಛೆ ಕೂಡ ಹೋಗಿ ಬಿದ್ದಿದ್ದಾಳೆ. ಯಾಕಂದ್ರೆ ಆ ಕ್ರೈಮ್ ಸೀನ್ ಅಷ್ಟು ಭಯಾನಕವಾಗಿತ್ತು. ಶಂಕರ ಗುಂಟೂರು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ. ಸಂಗೀತ ಜೊತೆ ಮದುವೆಯಾಗಿ 6 ವರ್ಷಗಳೇ ಕಳೆದಿದ್ದವು. ಆದರೆ ಅವರಿಬ್ಬರಿಗೂ ಒಂದೇ ಒಂದು ಕೊರಗು, ಇನ್ನೂ ಮಕ್ಕಳು ಆಗದೇ ಇದ್ದಿದ್ದು. ಹಲವಾರು ದೇವಾಲಯಗಳಿಗೆ, ಆಸ್ಪತ್ರೆಗಳಿಗೆ ಕೂಡ ಓಡಾಡಿದ್ದು ಆಗಿತ್ತು. ಇಬ್ಬರು ಗಂಡ ಹೆಂಡತಿ ಸುಖವಾಗಿ ಇದ್ದರು. ಆದರೆ ಈ ಸಮಾಜದಲ್ಲಿ ಮದುವೆಯಾಗಿ ಕೆಲವು ವರ್ಷಗಳ ಕಳೆದರೂ ಮಕ್ಕಳಾಗಲಿಲ್ಲ ಅಂದ್ರೆ ಹಲವಾರು ಜನ ಹಲವಾರು ರೀತಿಯ ಮಾತುಗಳನ್ನು ಆಡೋದು ಸರ್ವೇ ಸಾಮಾನ್ಯ. ಅತ್ತೆ ಮಾವ ಗಂಡನ ಮನೆಯ ಕಡೆಯವರು ಒಂದು ರೀತಿ ಮಾತನಾಡಿದರೆ ಹೆಂಡತಿಯ ಮನೆಯವರು ಒಂದು ರೀತಿ ಮಾತನಾಡುತ್ತಿದ್ದರು. ಆದರೆ ಸಂಗೀತ ಆಗಲಿ ಶಂಕರ ಆಗಲಿ ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳುತ್ತಿರುವುದಿಲ್ಲ. ಅವರಿಬ್ಬರು ಆರಾಮವಾಗಿ ತಮ್ಮ ಜೀವನವನ್ನ ಮಾಡುತ್ತಿದ್ದರು. ಅದು ನವೆಂಬರ್ 8, 2013ನೇ ಇಸ್ವಿ. ಶಂಕರ್ ಆಫೀಸ್ ಕೆಲಸದಿಂದ 2 ದಿವಸಗಳ ಮಟ್ಟಿಗೆ ಹೈದರಾಬಾದಿಗೆ ಹೋಗುತ್ತೇನೆ ಅಂತ ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟು ಹೋಗಿದ್ದಾನೆ. ಸಂಗೀತ ಪದೇ ಪದೇ ವಾಪಸ್ಸು ಯಾವಾಗ ಬರುತ್ತೀರಾ ಅಂತ ಪ್ರಶ್ನೆ ಹಾಕಿದ್ದಾಳೆ. ಅದಕ್ಕೆ 2 ದಿವಸ ಕೆಲಸ ಆದ ಮೇಲೆ ಮುಗಿಸಿಕೊಂಡು ಆದಷ್ಟು ಬೇಗ ಬರುತ್ತೇನೆ ಅಂತ ಶಂಕರ್ ಅವಳ ಹಣೆಗೆ ಮುತ್ತಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ಈ ನಡುವೆ ಸಂಗೀತ ತನ್ನ ಮನೆಯ ಕೆಲಸವನ್ನ ಮಾಡಿಕೊಂಡು ಸುಮಾರು 8:45 ಒಂದು ನಂಬರ್ಗೆ ಮೆಸೇಜ್ ಮಾಡಿದ್ದಾಳೆ. ಆ ಕಡೆಯಿಂದ ಇನ್ನೊಂದು ಮೆಸೇಜ್ ಬಂದಿದೆ. ಆಯಿತು, ನಾನು 11 ಗಂಟೆಗೆ ಮನೆಗೆ ಬರುತ್ತೇನೆ ಅಂತ ಆ ವ್ಯಕ್ತಿ ಮೆಸೇಜ್ ಅನ್ನ ಕಳಿಸಿದ್ದಾನೆ. ಸಂಗೀತ ಮೆಸೇಜ್ ಮಾಡಿದ್ದು ಬೇರೆ ಯಾರಿಗೂ ಅಲ್ಲ, ಅವಳ ಮಾಜಿ ಪ್ರೇಮಿ ವಿಕಾಸ್. ಅವನು ಕೂಡ ಗುಂಟೂರಿನಲ್ಲಿ ಒಬ್ಬ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸವನ್ನ ಮಾಡುತ್ತಿದ್ದ. ಆ ಸಮಯದಲ್ಲಿ ವಿಕಾಸ್ಗೆ ಕೆಲಸ ಇಲ್ಲದಿದ್ದ ಕಾರಣ ಸಂಗೀತ ಜೊತೆ ಮದುವೆಯಾಗಲು ಸಾಧ್ಯವಾಗಿರಲಿಲ್ಲ. ಆದರೂ ಕೂಡ ಇಬ್ಬರು ಕದ್ದು ಮುಚ್ಚಿ 2 ತಿಂಗಳಿಗೊಮ್ಮೆ ಭೇಟಿ ಮಾಡುತ್ತಾನೆ ಇದ್ದರು. ಆದರೆ ಶಂಕರ್ಗೆ ಮಾತ್ರ ಈ ವಿಷಯ ಸ್ವಲ್ಪವೂ ಗೊತ್ತಿರಲಿಲ್ಲ. ಈಗ ಗಂಡ 2 ದಿವಸ ಊರಲ್ಲಿ ಇರುವುದಿಲ್ಲ ಎನ್ನುವ ವಿಷಯ ಗೊತ್ತಾಗಿ ವಿಕಾಸ್ನನ್ನ ಮೆಸೇಜ್ ಮಾಡಿ ಕರೆಸಿಕೊಳ್ಳಬೇಕೆಂದು ಸಂಗೀತ ಬಯಸಿದ್ದಳು. ಇನ್ನೇನು ವಿಕಾಸ್ 11 ಗಂಟೆಗೆ ಬರುತ್ತಾನೆ ಅಂತ ಮನೆಯ ಕೆಲಸವನ್ನ ಮುಗಿಸಿಕೊಂಡು ಸ್ನಾನವನ್ನ ಮಾಡಿ ರೆಡಿಯಾಗಿ ಕುಳಿತುಕೊಳ್ಳಬೇಕೆಂದು ಸಂಗೀತ ಬೇಗ ಬೇಗ ಮನೆಯನ್ನ ಸ್ವಚ್ಛಗೊಳಿಸಿದ್ದಾಳೆ. ಸ್ನಾನಕ್ಕೆ ಹೋಗಬೇಕೆಂದು ಗಡಿಬಿಡಿಯಲ್ಲಿ ಹೊರಗಿನ ಬಾಗಲನ್ನ ಹಾಕುವುದನ್ನೇ ಮರೆತು ಬಿಟ್ಟಿದ್ದಾಳೆ. ಒಂದು ಕಡೆ ಗಂಡ ಹೋದ ಖುಷಿ, ಇನ್ನೊಂದು ಕಡೆ ವಿಕಾಸನನ್ನ ಭೇಟಿಯಾಗುವ ಸಂತೋಷ. ಟೇಪ್ ರೆಕಾರ್ಡ್ ನಲ್ಲಿ ಹಾಡನ್ನ ಕೇಳುತ್ತಾ ಬಚ್ಚಲ ಮನೆಗೆ ಹೋಗಿದ್ದಾಳೆ. ಆ ಬಚ್ಚಲ ಮನೆ ಓಪನ್ ಬಚ್ಚಲಾಗಿತ್ತು. ಯಾಕಂದ್ರೆ ಆ ಮನೆ ತುಂಬಾ ಚಿಕ್ಕದಾಗಿತ್ತು. ಹಾಡು ಹೇಳುತ್ತಾನೆ ಸ್ನಾನ ಮಾಡುತ್ತಿದ್ದಾಳೆ. ಆದರೆ ಸಂಗೀತಾಗೆ ಮನೆಯ ಬಾಗಿಲು ತೆಗೆದಿದೆ ಅನ್ನುವ ಜ್ಞಾನ ಸ್ವಲ್ಪವೂ ಕೂಡ ಇರಲಿಲ್ಲ. ಅದು 10:35 ಮನೆಯ ಬಾಗಿಲು ತೆರೆದಿದ್ದನ್ನ ಕಂಡ ಆ ವ್ಯಕ್ತಿ ಮನೆಯನ್ನ ಎಂಟರ್ ಮಾಡಿದ್ದಾನೆ. ಹಾಗೂ ಬಚ್ಚಲ ಮನೆಯಲ್ಲಿ ಯಾರೋ ಸ್ನಾನ ಮಾಡುತ್ತಿದ್ದಾರೆ ಹಾಗೂ ಹಾಡನ್ನ ಹೇಳುತ್ತಿದ್ದಾರೆ ಅನ್ನೋದು ಕೂಡ ಅವನು ಕೇಳಿಸಿಕೊಂಡಿದ್ದಾನೆ. ನೋಡೋಣ, ಸರ್ಪ್ರೈಸ್ ಕೊಡೋಣ ಅಂತ ಡಿಸೈಡ್ ಮಾಡಿ ಮನೆಯ ಒಳಗೆ ಹೋಗಿದ್ದಾನೆ. ಆ ಬಚ್ಚಲ ಮನೆ ಓಪನ್ ಬಚ್ಚಲ ಮನೆಯಾಗಿದ್ದ ಕಾರಣ ದೂರದಿಂದಲೇ ಸಂಗೀತ ಸ್ನಾನ ಮಾಡುವುದನ್ನ ಕಂಡಿದ್ದಾನೆ. ಅವಳ ಮೈಮಾಟ, ಅವಳ ದೇಹದ ಸುಂದರತೆಯನ್ನು ಕಂಡು ಮಂತ್ರ ಮುಗ್ಧನಾಗಿದ್ದಾನೆ. ತನ್ನ ಮೇಲೆ ತನಗೆ ಕಂಟ್ರೋಲ್ ಆಗದ ಕಾರಣ ಮೆಲ್ಲಗೆ ಹೋಗಿ ಹಿಂದಿನಿಂದ ಅವಳನ್ನ ಜೋರಾಗಿ ಅಪ್ಪಿಕೊಂಡು ಅವಳ ಬೆನ್ನಿಗೆ ಮತ್ತು ಕುತ್ತಿಗೆಗೆ 10 ಮುತ್ತಿನ ಸುರಿಮಳೆಯನ್ನೇ ಮಾಡಿದ್ದಾನೆ. ಸಂಗೀತ ಕೂಡ ಆ ಒಂದು ಗಳಿಗೆಯನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ. ಗೊತ್ತಿತ್ತು ಅವಳ ಪ್ರೇಮಿ ವಿಕಾಸ್ ಈ ರೀತಿ ಸರ್ಪ್ರೈಸ್ ಕೊಡುವಂತಹ ಕ್ಯಾರೆಕ್ಟರ್ ಅಂತ. ಮನೆಯಲ್ಲಿಯೇ ಹಿಂದಿನಿಂದ ಆ ವ್ಯಕ್ತಿ ಸಂಗೀತ ಜೊತೆ ಸಂಬಂಧವನ್ನ ಬೆಳೆಸಿದ್ದಾನೆ. ಸುಮಾರು 1.5 ನಿಮಿಷ ನಂತರ ಯಾವಾಗ ಸಂಗೀತ ಹಿಂದಿರುಗಿ ನೋಡಿದ್ದಾಳೋ ಅವಳಿಗೆ ಶಾಕ್ ಮೇಲೆ ಶಾಕ್ ಆಗಿತ್ತು. ಅದು ಅವಳ ಪ್ರೇಮಿ ಆಗಿರಲಿಲ್ಲ, ಬದಲಾಗಿ ಶಂಕರನ ತಮ್ಮ ಮಹಾದೇವ ಆಗಿದ್ದ. ಹೌದು, ದೀಪಾವಳಿ ಮುಗಿದ ತಕ್ಷಣ ಅಮ್ಮ ಮಾಡಿದ ಸಿಹಿ ತಿಂಡಿ ಮತ್ತು ಕೋಡಬಳೆಯನ್ನ ಕೊಡಬೇಕೆಂದು ಅಣ್ಣನ ಮನೆಗೆ ಮಹಾದೇವ ಹೋಗಿದ್ದಾನೆ. ಬಾಗಿಲು ತೆಗೆದಿದ್ದು ಕಂಡು ತನ್ನ ಅತ್ತೆಗೆ ಸರ್ಪ್ರೈಸ್ ಕೊಡಬೇಕೆಂದು ಮೆಲ್ಲಗೆ ಹೋಗಿ ಬಚ್ಚಲ ಮನೆಯಲ್ಲಿ ಸಂಗೀತಳನ್ನ ಕಂಡು ಅವನಿಗೆ ಹುಚ್ಚೆ ಹಿಡಿದಿದೆ. ಅವನಿಗೆ ಅವಳ ಅತ್ತೆ
ಅತ್ತಿಗೆ ಮೇಲೆ ಮೊದಲಿಂದಲೂ ಕಾಮದ ಆಸೆ ಇತ್ತು. ಇದೇ ಸರಿಯಾದ ಸಮಯ ಅಂತ ಅವಳ ಜೊತೆ ಸಂಬಂಧ ಮಾಡಲು ಮುಂದಾಗಿದ್ದ. ಮಹದೇವನ ಕಂಡು ಸಂಗೀತ ಜೋರಾಗಿ ಕಿರಿಚಬೇಕೆಂದು ಬಾಯಿ ತೆಗೆಯುವಷ್ಟರಲ್ಲಿ ಅವಳ ಬಾಯಿಯನ್ನ ಮಹದೇವ ಮುಚ್ಚಿದ್ದಾನೆ ಮತ್ತು ಮನ ಬಂದಂತೆ ಅವಳ ಜೊತೆ ಸಂಬಂಧವನ್ನ ಮಾಡಿದ್ದಾನೆ. ಸಂಗೀತ ನಿಸ್ಸಹಾಯಕಳಾಗಿದ್ದಾಳೆ. ಚೀರಬೇಕೆಂದರೂ ಅವಳಿಂದ ಸಾಧ್ಯವಾಗಿಲ್ಲ. ಅದೇ ಸಮಯದಲ್ಲಿ ಬಾಗಿಲು ತೆಗೆದಿದ್ದ ಕಾರಣ ವಿಕಾಸ್ ಕೂಡ ಎಂಟರ್ ಆಗಿದ್ದಾನೆ. ಸಂಗೀತಾಳ ಜೊತೆ ಮಹದೇವ ಸಂಬಂಧ ಬೆಳೆಸುತ್ತಿರುವುದನ್ನು ಕಣ್ಣಾರೆಕೊಂಡು ರೊಚ್ಚಿಗೆದ್ದಿದ್ದಾನೆ. ಅಲ್ಲೇ ಇದ್ದ ಚಿಕ್ಕ ರುಬ್ಬುಗಲ್ಲನ್ನ ತೆಗೆದುಕೊಂಡು ಅವನ ತಲೆಗೆ ಬಾರಿಸಿದ್ದಾನೆ ಅಷ್ಟೇ. ಒಂದೇ ಕ್ಷಣಕ್ಕೆ ಮಹದೇವ ನೆಲಕ್ಕಪ್ಪಳಿಸಿ ಸಾವನ್ನಪ್ಪಿದ್ದಾನೆ. ಕಾಮ ಅನ್ನೋದು ಎಷ್ಟು ವಿಚಿತ್ರ ನೋಡಿ. ಒಬ್ಬ ವ್ಯಕ್ತಿಯನ್ನು ಕೊಂದ ಮೇಲೂ ಕೂಡ ವಿಕಾಸ್ ಮತ್ತು ಸಂಗೀತ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದರು. ಇಷ್ಟೆಲ್ಲ ಆದರೂ ಕೂಡ ಯಾರೂ ಕೂಡ ಬಾಗಿಲು ಮುಚ್ಚಿದೆಯೋ ತೆಗೆದಿದೆಯೋ ಅನ್ನುವ ಪರಿಕಲ್ಪನೆ ಅವರಿಬ್ಬರಿಗೂ ಇರಲಿಲ್ಲ. ನಿಜ ಹೇಳಬೇಕೆಂದ್ರೆ ಅವತ್ತು ಮಹದೇವನ ಜೊತೆ ಅವನ ತಂದೆ ಪ್ರೇಮ್ನಾಥ್ ಕೂಡ ಶಂಕರನ ಮನೆಗೆ ಹೋಗಲು ಬಂದಿದ್ದರು. ಆದರೆ ಅವರಿಗೆ ದಾರಿಯಲ್ಲಿ ಅವರ ಹಳೆಯ ಸ್ನೇಹಿತ ಸಿಕ್ಕ ಕಾರಣ ಶಂಕರನ ಮನೆಗೆ ನಾನು ಆಮೇಲೆ ಬರುತ್ತೇನೆ, ನೀನು ಮುಂದೆ ಹೋಗುವಂತ ಮಹದೇವನನ್ನ ಕಳಿಸಿದ್ದಾರೆ ಅಷ್ಟೇ. ಅದು ಸುಮಾರು 11 ಗಂಟೆ. ಪ್ರೇಮ್ನಾಥ್ ತನ್ನ ಮಗ ಶಂಕರನ ಮನೆಗೆ ಹೋದಾಗ ಬಾಗಿಲು ತೆಗೆದಿತ್ತು. ಆ ಮನೆ ಚಿಕ್ಕದಾಗಿದ್ದ ಕಾರಣ ಪ್ರೇಮ್ನಾಥ್ ಒಳಗಡೆ ಎಂಟರ್ ಆಗುತ್ತಿದ್ದ ಹಾಗೆಯೇ ತಮ್ಮ ಸೊಸೆ ಸಂಗೀತಾಳನ್ನ ಇನ್ನೊಬ್ಬ ಹುಡುಗನ ಜೊತೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿಯೇ ನೆಲದ ಮೇಲೆ ತಮ್ಮ ಮಗ ಮಹಾದೇವನ ಮೃತದೇಹವನ್ನ ಕಂಡು ನೀರಾಗಿ ಹೋಗಿದ್ದಾರೆ. ಜೋರಾಗಿ ಕಿರಿಚುತ್ತಾ ಅಳುತ್ತಾ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಅಲ್ಲಿಂದ ಸರಿಸುಮಾರು 600 ಮೀಟರ್ ದೂರದಲ್ಲಿ ಇದ್ದ ಪೊಲೀಸ್ ಠಾಣೆಗೆ ಓಡಿ ಹೋಗಿ ನಡೆದ ವಿಷಯವನ್ನೆಲ್ಲ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಅವನ ಮಾತನ್ನ ಕೇಳಿ ಆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮನೆಯ ಸುತ್ತಮುತ್ತ 100 ಜನರನ್ನ ಕಂಡು ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಆ ಗುಂಪನ್ನ ಚದುರಿಸಿ ಆ ಮನೆಯ ಒಳಗೆ ಹೋಗಿ ನೋಡಿದಾಗ ಪೊಲೀಸರೇ ದಂಗಾಗಿ ಹೋಗಿದ್ದರು. ಅದರಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಮೂರ್ಛೆ ಕೂಡ ಹೋಗಿ ಬಿದ್ದಿದ್ದಾಳೆ. ಯಾಕಂದ್ರೆ ಆ ಕ್ರೈಮ್ ಸೀನ್ ಅಷ್ಟೊಂದು ಭಯಾನಕವಾಗಿತ್ತು. ಹೌದು, ಆಮೇಲೆ ಪೊಲೀಸರು ಮಹದೇವನ ಮೃತದೇಹವನ್ನ ಪಂಚನಾಮ ಮಾಡಿ ಸಂಗೀತ ಮತ್ತು ವಿಕಾಸರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ನಡೆದ ವಿಷಯವನ್ನೆಲ್ಲ ಸಂಗೀತ ಒಂದೊಂದಾಗಿ ಬಾಯಿ ಬಿಟ್ಟಿದ್ದಾಳೆ. ಈ ಮಧ್ಯೆ ಪ್ರೇಮ್ನಾಥ್ಗೆ ಬಿಪಿ ಜಾಸ್ತಿ ಆಗಿ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಲಾಗಿತ್ತು. ಶಂಕರ ಹೈದರಾಬಾದ್ನಿಂದ ವಾಪಸ್ಸು ಗುಂಟೂರಿಗೆ ಅಂದೇ ರಾತ್ರಿ ವಾಪಸ್ಸು ಬಂದಿದ್ದರು. ತನ್ನ ಮನೆಯಲ್ಲಿ ನಡೆದ ಭಯಾನಕ ಕೃತ್ಯವನ್ನ ಕೇಳಿ ಶಂಕರ ಕೂಡ ದಿಗ್ಭ್ರಾಂತನಾಗಿದ್ದ. ಇಡೀ ಗುಂಟೂರೇ ಈ ಒಂದು ಕರ್ಮಕಾಂಡದಿಂದ ಶಾಕ್ ನಲ್ಲಿ ಇತ್ತು. ಕೇವಲ 15 ನಿಮಿಷದಲ್ಲಿ ಒಂದು ಕುಟುಂಬದ ಜೀವನ ಸರ್ವನಾಶ ಆಗಿ ಹೋಗಿತ್ತು. ಹೌದು ಸ್ನೇಹಿತರೆ, 2019ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಒಂದು ಸರ್ವೆ ಪ್ರಕಾರ ಭಾರತ ದೇಶದಲ್ಲಿ 13% ಕೊಲೆಗಳು ಅನೈತಿಕ ಸಂಬಂಧಗಳಿಂದಲೇ ಆಗುತ್ತಿದೆ ಎನ್ನುವುದು ಕೇಳಿ ಬಂದಿದೆ. ಈ ಒಂದು ಗುಂಟೂರಿನ ಕೇಸಿನ ಟ್ರಯಲ್ ಕೋರ್ಟ್ ನಲ್ಲಿ ಸುಮಾರು 5 ವರ್ಷ ನಡೆದಿತ್ತು. ಮುಂದೆ ವಿಕಾಸ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರೆ 2 ವರ್ಷಗಳ ನಂತರ ಸಂಗೀತಾಗೆ ಬೇಲನ್ನ ಕೊಟ್ಟು ಬಿಡುಗಡೆ ಮಾಡಲಾಗಿತ್ತು. ಆದರೆ ಇಲ್ಲಿ ಶಂಕರ್ ಗುಣವನ್ನ ಮೆಚ್ಚಿಕೊಳ್ಳಲೇಬೇಕು. ಇಷ್ಟೆಲ್ಲ ಆದರೂ ಕೂಡ ಶಂಕರ್ ಅವನ ಹೆಂಡತಿ ಸಂಗೀತಾಳನ್ನ ಒಪ್ಪಿಕೊಂಡು ಬರಮಾಡಿಕೊಂಡು ಈಗಲೂ ಕೂಡ ಅವಳ ಜೊತೆ ಸಂಸಾರವನ್ನ ನಡೆಸುತ್ತಿದ್ದಾನೆ. ಸಂಗೀತ ಹಾಗೂ ಶಂಕರ್ಗೆ ಈಗ ಒಂದು ಹೆಣ್ಣು ಮಗುವಿದೆ. ಆದ್ರೆ ಈ ಒಂದು ಘಟನೆ ಈಗಲೂ ಕೂಡ ಸಂಗೀತಾಳನ್ನ ಕಾಡುತ್ತಾನೆ ಇದೆ ಅನ್ನೋದು ನಾವು ಗಮನಿಸಬೇಕು. ಹೌದು ಸ್ನೇಹಿತರೆ, ಜೀವನದಲ್ಲಿ ಕ್ಷಣ ಮಾತ್ರದಲ್ಲಿ ಏನೆಲ್ಲ ನಡೆದು ಹೋಗುತ್ತದೆ ಅನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ಲೈಕ್ ಮಾಡಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.